ಕೋಸ್ಟಲ್ ವುಡ್ ನಲ್ಲಿ ಇದೀಗ ಭಿನ್ನ ವಿಭಿನ್ನ ಚಿತ್ರಗಳ ಪರ್ವ. ಅಮ್ಮೇರ್ ಪೊಲೀಸ ಚಿತ್ರದಿಂದೀಚೆಗೆ ಒಂದಿಷ್ಟು ವಿಭಿನ್ನ ಚಿತ್ರಗಳು ಕೋಸ್ಟಲ್ ವುಡ್ ಗೆ ಎಂಟ್ರಿ ಕೊಡ್ತಾ ಇದೆ. ಈ ಪೈಕಿ ರಡ್ ಎಕ್ರೆ ಸಿನಿಮಾನು ಒಂದು. ವಿಸ್ಮಯ್ ವಿನಾಯಕ್ ನಿರ್ದೇಶನದ ರಡ್ ಎಕ್ರೆ ನಾಟ್ ಫಾರ್ ಸೇಲ್ ಅನ್ನೋ ಸಿನಿಮಾ ಇದೀಗ ತೆರೆ ಕಾಣಲು ಸಜ್ಜಾಗ್ತಾ ಇದೆ. ಈಗಾಗಲೇ ಒಂದೇ ಹಂತದಲ್ಲಿ ಚಿತ್ರೀಕರಣ ಪೂರ್ಣಗೊಂಡಿದ್ದು ತಾಂತ್ರಿಕ ಕೆಲಸ ನಡೀತಾ ಇದೆ. ಚಿತ್ರೀಕರಣದಂತೆ ತಾಂತ್ರಿಕ ಕೆಲಸವು ಅತಿ ವೇಗದಲ್ಲಿ ನಡೀತಾ ಇದ್ದು ಶೀಘ್ರದಲ್ಲೇ ತೆರೆಯ ಮೇಲೆ ಅಪ್ಪಳಿಸಲಿದೆ. ಇನ್ನು ಹೆಸರೇ ಸೂಚಿಸುವಂತೆ ಇದೊಂದು ರಿಯಲ್ ಎಸ್ಟೇಟ್ ವ್ಯವಹಾರ ಸಂಬಂಧಿಸಿದ ಕಥೆಯುಳ್ಳ ವಿಭಿನ್ನ ಚಿತ್ರ. ಹಾಗೆ ಇದರಲ್ಲಿ ತುಳು ಪ್ರೇಕ್ಷಕರಿಗೆ ಬೇಕಾದ ಹಾಸ್ಯದ ಹೊನಲು ಇದೆ. ಪೃಥ್ವಿ ಅಂಬರ್, ನಿರೀಕ್ಷಾ ಶೆಟ್ಟಿ ಜೋಡಿಯ ಈ ಚಿತ್ರದಲ್ಲಿ ಎಕ್ಕಸಕ, ಪಿಲಿಬೈಲಿ ಯಮನಕ್ಕ ಹಾಗೆ ಅಮ್ಮೇರ್ ಪೊಲೀಸ ಚಿತ್ರದ ನಿರ್ದೇಶಕರಾದ ಸೂರಜ್ ಶೆಟ್ಟಿಯವರು ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.